ಇದನ್ನು ಏನು ಮಾಡುದು? ಅಪ್ಪ ನನಗೊಂದಿಷ್ಟು ಕೊಡ್ತೀರಲ್ಲಪ್ಪ, ಹೌದು, ಅದರಿಂದ ನಾನೊಂದಿಷ್ಟು ಅವನಿಗೆ ಕೊಡ್ತೇನೆ. ನಿನಗೆ ಇಷ್ಟು ಕೊಡುವುದೇ ಉಳಿದದ್ದು ಪುಣ್ಯಾತ್ಮ. ಇದರಲ್ಲಿ ಪುನಃ ಅವನಿಗೆ ಇಷ್ಟು ಎಂತದು ಇಷ್ಟು ಹುಟ್ಟಿಸಿದಂತಹ ದೇವರು ಯಾವ ಕಾಲಕ್ಕೂ ಬಡವನಾಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ, ಅವ ಶ್ರೀಮಂತನೇ ಹೌದು. ಆದ್ರೆ ಜೀವನದಲ್ಲಿ ನಾನು ಬಡವನಾಗಿ ಹೋದೆನಲ್ಲ. ನಿಮ್ಮನ್ನು ಮದುವೆಯಾಗಿ ನಾನು ಬಡವಿಯಾದೇನಲ್ಲ. ನೀನು ಸತ್ತು ಹೋಗು. ಆರ್ಜಿಸಿದಂತಹ ವಿದ್ಯಾ ಸಂಪತ್ತಿನಿಂದಲಾಗಿ ಅಧಿಕರ್ತ ನಾಮಕನಾಗಿ ಮೆರೆಯುತ್ತಾ ಇದ್ದೇನೆ. ನನ್ನ ಭವಿಷ್ಯದ ಬಗ್ಗೆ ನನ್ನ ಅಪ್ಪ ಆಲೋಚನೆ ಮಾಡ್ತಾರೆ ಎನ್ನುವ ಹಾಗೆ ಬಹಳ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೆ. ಆದ್ರೆ ನನ್ನ ಅಪ್ಪ ನನ್ನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿದ್ದಲ್ಲ, ಮತ್ತೆ ನನ್ನನ್ನು ದೊಡ್ಡ ಹೊಂಡಕ್ಕೆ ದೂಡಿ ಹಾಕಿದ್ದು. ಏನಾಯ್ತು? ನಿನ್ನನ್ನು ಮದುವೆ ಮಾಡಿಕೊಟ್ಟದ್ದು. ನೀನಾದ್ರೂ ಬಂದವಳು ಮೊದಲೇ ದಟ್ಟ ದರಿದ್ರನಾಗಿದ್ದ ನನಗೆ ನಿನ್ನ ಕಾಲ್ಗುಣದಿಂದಲಾಗಿ ಆದ್ರೂ ಏನಾದ್ರೂ ಸಂಪಾದನೆ ಆಗುತ್ತದೆ ಅಂತ ಭಾವಿಸಿದ್ರೆ ಈಗ ಒಂದು ಹೊತ್ತಿಗೆ ಊಟಕ್ಕೂ ಇಲ್ಲದಾಗಿ ಹೋಯಿತು. ಅದಕ್ಕೆಲ್ವೇ ಬಲ್ಲವರು ಹೇಳಿದ್ದು, ಪರಮೇಶ್ವರ ದೇವರ ತಲೆಯಲ್ಲಿ ತುಳಸಿ ಬಿಲ್ವ ಪತ್ರೆ, ನಾರಾಯಣ ದೇವರ ತಲೆಯಲ್ಲಿ ತುಳಸಿ ಪತ್ರೆ, ನನ್ನ ತಲೆಯಲ್ಲಿ ತಾಪತ್ರೆ. ಇಲ್ಲ. ಹೌದು, ಏನು ಮಾಡೋಣ? ನೀನು ಬಂದವಳೆ ಮೂರು ಬೆನ್ನಿಗೆ ಹೆತ್ತು ಸತ್ತಿ. ಕಾರಣ ನೀವೇ ಅಲ್ವಾ? ಕಾರಣ ನಾನಾದ್ರೆ ನಿನ್ನನ್ನು ಹೆರ್ಲಿಕ್ಕೆ ಅಲ್ಲ. ಹಾಗೆ ನಿಲ್ಬೇಕಾ? ವಿಷಯ ಆಗ್ತಾನೆ ಸ್ವಾಮಿ. ಎಂತನು ಮಾಡುದು? 3 ಮಕ್ಕಳು ಹುಟ್ಟಿಕೊಂಡಿದ್ದಾರೆ. ಅವುಗಳಿಗೆ ಹೆಸರಾದ್ರೂ ಉಂಟ. ಒಬ್ಬ ಶುನ ಶೇಪ, ಒಬ್ಬ ಶುನ ಪುಚ್ಚ, ಮತ್ತೊಬ್ಬ ಶುನ ಲಾಂಗುಲ. ಎಂತದ ಹೆಸರು? 3 ಹೆಸರಿನ ಅರ್ಥ ಗೊತ್ತುಂಟ ನಿಮಗೆ? ನಾಯಿಯ ಬಾಲ ಅಂತ. ಹಾಗಾದ್ರೂ ಅರ್ಥ ಉಂಟು. ನನ್ನ ಮಗ ಆದ್ರೆ ನಾಯಿಯ ಬಾಲ. ಇಟ್ಟದ್ದು ನಾನೇ. ಹೆಸರು ನನಗೆ ಕರೀಲಿಕ್ಕಾಗಲಿ ಅಂತ ಬೇರೆ ಬೇರೆಯಾಗಿ ಹೆಸರು ಇಟ್ಟದ್ದು. ನೀವು ಅದರಲ್ಲೇ ಸಂತೋಷ ಪಡ್ಬೇಕು. ಕೆಲವು ಮಕ್ಕಳಿಗೆ ಅರ್ಥವೇ ಇಲ್ಲ ಹೆಸರಿನಲ್ಲಿ. ಕೆಲವು ಮಕ್ಕಳ ವಿಷಯ ಬೇಡ, ನನ್ನಂತ ಜ್ಞಾನಿಯ ಮಕ್ಕಳಿಗೆ ಅಂತ ಜ್ಞಾನಿಗಳ ಮಕ್ಕಳೇ ಹಾಗಿರ್ಬೇಕು. ಇರ್ಲಿ, ಸಾಯಲಿ. ಆದ್ರೆ ಜೀವನದಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ. ಸಾಯುವುದಕ್ಕಿಂತ ಅರೆಗಳಿಗೆ ಮುಂಚಿತವಾಗಿ ಆದ್ರೂ ತೊಂದರೆ ಇಲ್ಲ, ಶ್ರೀಮಂತನಾಗಿಯೇ ಸಾಯ್ಬೇಕು ಎನ್ನುವ ಹಾಗೆ. ಒಮ್ಮೆ ಶ್ರೀಮಂತರಾಗಿ ನೀವು ಯಾಕೆ ಸಾಯ್ಬೇಕು ಅಂತ ಅಲ್ಲ, ನಾನು ಶ್ರೀಮಂತರಾಗ್ತೇನೆ ನೋಡುವ ಕಾಲದ ನಿರೀಕ್ಷೆ. ಸಮಯದಿ ಬಂದ ತಂದಿದ್ಯಾ ಮಗ? ಎಲ್ಲಿ ಉಂಟು? ಒಳಗುಂಟ? ತರಬೇಡ, ಇಲ್ಲಿಗೆ ತರಬೇಡ. ಅಲ್ಲಿ ಎಲ್ಲಿಗೆ ಬೋರ? ನಿನ್ನ ತಲೆಯಲ್ಲಿ ನೀನು ಬಹಳ ದೊಡ್ಡದುಂಟು ಉಂಟ. ಮತ್ತೆ ನಮಗೆ ತಿನ್ನುವುದಕ್ಕಿಲ್ಲ ಪುಣ್ಯ. ಇದನ್ನು ಏನು ಮಾಡುದು? ಅಪ್ಪ ನನಗೊಂದಿಷ್ಟು ಕೊಡ್ತೀರಲ್ಲಪ್ಪ, ಹೌದು, ಅದರಿಂದ ನಾನೊಂದಿಷ್ಟು ಅವನಿಗೆ ಕೊಡ್ತೇನೆ. ನಿನಗೆ ಇಷ್ಟು ಕೊಡುವುದೇ ಉಳಿದದ್ದು ಪುಣ್ಯಾತ್ಮ. ಇದರಲ್ಲಿ ಪುನಃ ಅವನಿಗೆ ಇಷ್ಟು ಎಂತದು ಇಷ್ಟು. ಓ ನಮಸ್ಕರಿಸಿದ್ದೇವೆ. ಇದು ನಿಮ್ಮ ದಿರಿಸು ನೋಡುವಾಗ ರಾಜೋಚಿತವಾಗಿ ಉಂಟು. ನೀವು ಏನು ಮನೆ ಬಿಟ್ಟದ್ದೇನು? ಹೌದು, ಏನು ಇಲ್ಲಿಯವರೆಗೆ ಬಂದಿದ್ದೀರಿ? ಯಾವಾಗ ಹೋಗ್ತೀರಿ ಅಂತ ಹೇಳಿದ್ರೆ? ಅಲ್ಲ, ನೀವು ಇರ್ಲಿಕ್ಕಿಲ್ಲ ಅಂತ ನನಗೆ ಗೊತ್ತುಂಟು. ನನ್ನ ಕಷ್ಟವನ್ನು ನೋಡಿ ನೀವು ಇರ್ಲಿಕ್ಕಿಲ್ಲ. ಏನು ಬಂದ್ರಿ? ಏನು ವಿಶೇಷ? ಸ್ವಾಮಿ, ಓ, ಅಯೋಧ್ಯಾಧಿಪತಿಯಾದಂತಹ ಹರಿಶ್ಚಂದ್ರ ಭೂಪತಿಗಳ ಮಗ ನಾನು. ಅಯೋಧ್ಯೆ ಹರಿಶ್ಚಂದ್ರ ಭೂಪತಿಗಳ ಮಗ? ಲೋಹಿತಾಶ್ವ ಎಂಬ ಹಾಗೆ ನನ್ನ ಹೆಸರು. ಆಗಲಿ, ಮತ್ತೊಮ್ಮೆ ನಮಸ್ಕರಿಸಿದ್ದೇನೆ. ಪೂಜ್ಯರೇ, ಓ, ನಿಮ್ಮ ಮಗ ನಾನು ಕಾನನದಲ್ಲಿ ಸಂಚರಿಸುತ್ತಿರುವಂತಹ ಹೊತ್ತಿನಲ್ಲಿ ಆಶ್ರಮಕ್ಕೆ ಬನ್ನಿ, ನನ್ನ ತಂದೆ ತಾಯಿಯರನ್ನು ಪರಿಚಯಿಸುತ್ತೇನೆ ಎಂಬ ಹಾಗೆ ಹೇಳಿದ. ಅವ ಹಾಗೆ ಅವನಿಗೆ ಯಾರು ಸಿಕ್ಕಿದ್ರು ಹಾಗೆ ಮನೆಗೆ ಬನ್ನಿ ಅಂತ ಕರೆಯುವುದು. ನಮ್ಮಲ್ಲಿ ಏನಿಲ್ಲ. ಹೌದು, ನಮ್ಮಲ್ಲಿ ಏನಿಲ್ಲ. ಏನಿಲ್ಲ ಎಂಬುದು ತಿಳಿಯುತ್ತಾ ಇದೆ. ಬಡವರ ಮನೆಯಲ್ಲಿ ಐಶ್ವರ್ಯ ಇಲ್ಲದಿದ್ರು ನೆಮ್ಮದಿ ಇರ್ತದೆ ಎಂಬುದನ್ನು ಕೇಳ್ಪಟ್ಟಿದ್ದೆ. ನೆಮ್ಮದಿ ಇಲ್ಲ, ನಮ್ಮಲ್ಲಿ ಆಶೀರ್ವಾದ ಮಾತ್ರ ಧರ್ಮಕ್ಕೆ, ಬೇರೆ ಯಾವುದೂ ಇಲ್ಲ. ಅದು ಕೊಟ್ಟಿದ್ದೆ. ಆದ್ರೆ ಈ ಹೊತ್ತಿನಲ್ಲಿ ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ಒಂದಿಷ್ಟು ನೆಮ್ಮದಿಯು ಕಾಣಿಸುತ್ತಾ ಇಲ್ಲ. ನಮ್ಮ ಅವಸ್ಥೆ ನೋಡ್ಬೇಕು ಸ್ವಾಮಿ.
ಏನಾಯ್ತು ಸ್ವಾಮಿ? ನೀವು ಒಮ್ಮೆ ಅಲ್ಲಿಗೆ ಬನ್ನಿ, ನಾವು ನಗಡುವೇ ಇಲ್ಲ. ಎಲ್ಲಿಯಾದ್ರೂ ಇಷ್ಟಾದ್ರೂ ಉಂಟಲ್ಲ. ಇವರ ಜೀವನದಲ್ಲಿ ದುಃಖ ಇದ್ರೂ ಕೂಡ ಇವರ ಮುಖವನ್ನು ನೋಡಿ ಎಷ್ಟು ಮಂದಿ ನಗ್ತಾರೆ. ನೀನು ಅದಕ್ಕೆ ಕಾಯಿ, ನನ್ನನ್ನು ನೋಡಿ ಯಾರು ನಗುತ್ತಾರೆ? ನಿಮ್ಮ ದುಃಖಕ್ಕೆ ಕಾರಣವೇನೆಂದು ಹೇಳ್ತೀರಾ? ಕಾರಣ ಹಾ, ತೊಂದರೆ ಇರುವ ತೊಂದರೆಯಾದರೆ ಹೇಳುವುದಕ್ಕೆ ತೊಂದರೆ, ತೊಂದರೆ ಇರದ ತೊಂದರೆಯಾದರೆ ಹೇಳುವುದಕ್ಕೇನು ತೊಂದರೆ? ಹಾಗಾದ್ರೆ ಹೇಳಬಹುದಲ್ವೇ? ಹೇಳಬಹುದು ಸ್ವಾಮಿ. ಹಾ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಸಮಸ್ಯೆ ಇರ್ತದೆ. ಹೌದು. ಆದ್ರೆ ನಮ್ಮ ಜೀವನದಲ್ಲಿ ನಮಗೆ ಇಷ್ಟರವರೆಗೆ ಬಾಧಿಸಿದಂತಹ ಸಮಸ್ಯೆ ಯಾವುದೂ ಇಲ್ಲ. ಒಂದು ಸಮಸ್ಯೆ ಮಾತ್ರ, ಯಾವುದು? ಆರ್ಥಿಕ ಸಮಸ್ಯೆ. ಅದನ್ನು ಪರಿಹಾರ ಮಾಡುವುದಕ್ಕೆ ಇಷ್ಟರವರೆಗೆ ಯಾರಿಗೂ ಆಗಲಿಲ್ಲ. ಇನ್ನು ಮುಂದೆ ಯಾರಾದರೂ ಆದ್ರೂ ನನಗೆ ಅದು ಸಾಕು ಅಂತ ಆಗುವುದಿಲ್ಲ. ನಿಮ್ಮ ಮನೆಯಲ್ಲಿರುವ ಇಬ್ಬರನ್ನು ಸಾಕಲಿಕ್ಕೂ ಬಹಳಷ್ಟು ಕಷ್ಟವಾಗುತ್ತೆ. ಬಹಳ ಕಷ್ಟ ಉಂಟು. ನಾವು ಒಮ್ಮೊಮ್ಮೆ ಊಟ ಮಾಡುವುದಿಲ್ಲ. ಬಹಳ ಬೇಸರ. ಇನ್ನು ಒಬ್ಬ ಮಗನನ್ನು ಸಾಕಲಿಕ್ಕೆ ಒಬ್ಬ ಯಾರು ಹೇಳಿದ್ದು ಒಬ್ಬ ಅಂತ? ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಒಂದು ಕೂತದ್ದು. ಯಾರದು? ನಿಮ್ಮ ಮಕ್ಕಳ ನನ್ನದೇ ಸ್ವಂತ ತಾಯಿ ನಾನೇ. ಅಪ್ಪ ನಾನಾದಾಗ ಮತ್ತೆ ಅಮ್ಮ ನೀನೆ. ಒಬ್ಬ ಶುನ ಪುಚ್ಚ, ಮತ್ತೊಬ್ಬ ಶುನ ಮಾಂಗು, ಇವನು ಶುನಶೇಖ. ಶುನಶೇಪ. ಮೂವರು ಮಕ್ಕಳಲ್ಲಿ 3 ಮಕ್ಕಳು. ಸ್ವಾಮಿ, ನಿಮ್ಮಲ್ಲೊಂದು ಮಾತನ್ನು ಕೇಳಬಹುದಾ? ಏನು? ಆಲಿಸುವೆ. ಏ ಒಂದು ಆಲಿತು. ಏ ವಿಜಯ, ಓ, ಅರಮನೆಯಲ್ಲಿದ್ದವನು ಕಾರಣಕ್ಕೆ ಯಾಕೆ ಬಂದ ಎಂಬ ಹಾಗೆ ನಿಮಗೆ ಸಂಶಯವಿರಬಹುದು. ಅದೇ ನನಗೆ ಅದು ನಮ್ಮಂತವರ ಮನೆಗೆಲ್ಲ ನೀವು ಬನ್ನಿ ಅಂತ ಹೇಳಿದ್ರು ಬರುವುದಿಲ್ಲ, ನಿಲ್ಲಿ ಅಂತ ಹೇಳಿದ್ರೆ ನಿಲ್ಲುವುದಿಲ್ಲ. ನೀವು ಈಗಲೇ ಹೋಗುತ್ತೀರಿ, ಹೋಗಬೇಕಾದವರು, ಆದ್ರೂ ನಿಂತಿದ್ದೀರಿ. ಏನು ವಿಷಯ? ಆದ್ರೆ ನನಗೂ ಒಂದು ಸಮಸ್ಯೆ ಉಂಟು ಸ್ವಾಮಿ, ಅದನ್ನು ನಿಮ್ಮಲ್ಲಿ ಒಂದು ಸ್ವಲ್ಪ ಹೇಳಿಕೊಳ್ಳೋಣ ಎಂಬ ಹಾಗೆ ನಾನು ಅಂದುಕೊಂಡಿದ್ದೇನೆ. ಆದ್ರೆ ನಮ್ಮಷ್ಟು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ, ಆದ್ರಿಂದ ಹೇಳಿ. ಆಯ್ತು ಸ್ವಾಮಿ. ಹಾ, ನನ್ನ ತಂದೆಯವರಿಗೆ ಜಲೋಧರ ರೋಗ ಬಾಧಿಸಿತು. ಬಹಳ ಬೇಸರದ ವಿಷಯ. ಹೌದು. ಏನು ಮಾಡುದು? ಯಾರ್ಯಾರಿಗೆ ಯಾವ್ಯಾವ ರೋಗ ಯಾವ ಹೊತ್ತಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಅಲ್ವೇ? ಹಾಗಾಗಿ ಆ ಹೊತ್ತಿಗೆ ವಸಿಷ್ಠರು ಪರಿಹಾರವನ್ನೂ ಸೂಚಿಸಿದ್ರು. ಏನಂತೆ? ಮಗನನ್ನು ವರುಣ ಯಾಗಕ್ಕೆ ಬಲಿ ಕೊಡಬೇಕು ಎಂಬ ಹಾಗೆ. ಒಳ್ಳೆ ವಿಷಯ. ನಿಮ್ಮ ತಂದೆಯವರ ರೋಗ ಗುಣ ಆಗುವುದು ಒಳ್ಳೆ ವಿಷಯ. ನಾನು ಒಬ್ಬನೇ ಮಗ ಸ್ವಾಮಿ. ಮಗನನ್ನು ಬಲಿ ಕೊಡಬೇಕು, ಮತ್ತೆ ಅದು ದುಃಖ ಮಾಡ್ಲಿಕ್ಕೆ ಉಂಟು ಅದಕ್ಕೆ. ಆ ಹೊತ್ತಿಗೆ ನನಗೆ ಇದು ಸಮಸ್ಯೆ ಆಯ್ತಲ್ಲ, ಹೌದು. ಅದಕ್ಕಾಗಿ ನಾನು ಅರಮನೆಯನ್ನು ಬಿಟ್ಟು ಬಂದದ್ದು. ಇಲ್ಲ ಸ್ವಾಮಿ, ಆ, ನನಗೆ ಪುರುಸೊತ್ತಿಲ್ಲ ಸಾಯಲಿಕ್ಕೆ. ನಾನು ಬರುವುದಿಲ್ಲ. ಇವರು ಸದ್ಯಕ್ಕಂತೂ ಸಾಯುವುದೇ ಇಲ್ಲ. ನಿಮ್ಮನ್ನು ಕೊಲ್ಲಲು ಬಂದವನಲ್ಲ ಸ್ವಾಮಿ. ಮತ್ತೆ ನೀವು ನನ್ನಲ್ಲಿ ಕೇಳಿದರೆ, ನಿಮ್ಮ ಅಪ್ಪನಿಗೆ ಬದಲಾಗಿ ಒಬ್ಬ ಜನ ಬೇಕು ಅಂತ ನನ್ನಲ್ಲಿ ಕೇಳಿದರೆ ನಾನೆಂತ ಮಾಡಿ? ಜನ ಉಂಟು, ಆದ್ರೆ ಅದಕ್ಕೆ ನೀವು ಮನಸ್ಸು ಮಾಡ್ಬೇಕಷ್ಟೇ. ಅಲ್ಲ, ನಮ್ಮಲ್ಲಿ ಉಂಟು ಅಂತಾದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗುವುದಿದ್ರೆ ಆಲೋಚಿಸಲಾಗುವುದು. ಸ್ವಾಮಿ, ಓ, ನಿಮಗೆ ಆರ್ಥಿಕ ಸಮಸ್ಯೆ ಎಂಬ ಹಾಗೆ ಹೇಳಿದ್ರಿ. ಹೌದು. ನಿಮ್ಮ ಆರ್ಥಿಕ ಸಮಸ್ಯೆ ಪರಿಹಾರವಾದ್ರೆ ಹಾ, ನನ್ನ ಸಮಸ್ಯೆಯನ್ನು ಪರಿಹರಿಸ್ತೀರಾ? ನಮ್ಮ ಆರ್ಥಿಕ ಸಮಸ್ಯೆ ಪರಿಹಾರ ಆಗುವುದಿದ್ರೆ ಯಾವ ತ್ಯಾಗಕ್ಕೂ ಸಿದ್ಧ. ಹೌದಾ? ಹೌದು. ಹಾಗಾದ್ರೆ ಹಾ, ನಿಮ್ಮ 3 ಮಕ್ಕಳಲ್ಲಿ ಹಾ. ಒಬ್ಬನನ್ನು ನನಗೆ ಕ್ರಯಕ್ಕೆ ವಾಕ್ಯವೇ ಪೂರ್ತಿ ಮಾಡಲಿಲ್ಲ ಸ್ವಾಮಿ. ನನಗೆ ಆಗ್ಲೇ ಸಿಟ್ಟು ಬಂದಾಯ್ತು. ಹಾಗಾದ್ರೆ ಇನ್ನು ನಾನು ಕೇಳುವುದಿಲ್ಲ ಏನನ್ನು. ಎಂತದು? ನಾನು ಇನ್ನೇನನ್ನು ಕೇಳುವುದು? ಎಂತದು ವಿಷಯ? ನಿಮಗೆ ಸಿಟ್ಟು ಬರ್ತದೆ ಅಂತ ಗೊತ್ತಾಯ್ತು. ಎಂತದು ವಿಷಯ? ಎಂತದು ಹೇಳಿ, ಬೇಗ ಹೇಳ್ಬೇಕು. ನಿಮ್ಮ 3 ಮಕ್ಕಳಲ್ಲಿ ಹಾ. ಒಬ್ಬನನ್ನು ಕ್ರಯಕ್ಕೆ ಕೊಟ್ಟಿರಂತಾರೆ 100 ಹಸುಗಳನ್ನು ಕೊಡ್ತೇವೆ ಅಂತ ಹೇಳಿ ಒತ್ತಾಯ ಇಲ್ಲ ಸ್ವಾಮಿ, ಒತ್ತಾಯ ಇಲ್ಲ. ಮೂರುವರಲ್ಲಿ ಒಬ್ಬನನ್ನು ಕೊಟ್ಟರೆ 100. ಇದನ್ನು ನೀವು ಕೇಳಬೇಕು, ಆಗ್ಲೇ ಹೇಳಬಹುದು. ಅಬ್ಬಾ, ಅದಕ್ಕ ಇಷ್ಟೊಂದು ನಮ್ಮದು ಅಭಿನಯ ಮಾತ್ರ. ನೂರು ಹೊನ್ನು ಕೊಡ್ತೀರಲ್ಲ, ಹೌದು ಕೊಂಡು ಸ್ವಾಮಿ. ಸ್ವಲ್ಪ ಇತ್ತ ಕಡೆಗೆ ಬನ್ನಿ. ನಿಮ್ಮ ಮಗನನ್ನು ಸಾಕಲು ಕೊಂಡೊಯ್ಯುವುದು ಎಂಬ ಹಾಗೆ ಭಾವಿಸಿದ್ರ? ಮತ್ತೆ ನನ್ನ ಬದಲಾಗಿ ನನ್ನ ತಂದೆಯವರಿಗೆ ಕ್ರೀತಪುತ್ರನಾಗಿ ಅಂಗೀಕರಿಸಿ ಬಲಿ ಕೊಡುವುದಕ್ಕೆ ಸ್ವಾಮಿ. ಸ್ವಾಮಿ, ನೀವು ಕೊಂಡು ಹೋದ ಮೇಲೆ ಬಲಿ ಕೊಡಿ, ಇಲ್ಲದಿದ್ರೆ ಪೂಜೆ ಮಾಡಿ. ನನಗೆ 100 ಸಿಗುತ್ತದಲ್ಲ, ಅಲ್ಲಿಗೆ ಮುಗೀತು. ಹಾಗಾದ್ರೆ ಆಕ್ಷೇಪ ಇಲ್ವಾ ಕೊಡುವ? ಆಕ್ಷೇಪ ಯಾಕೆ? 100 ಹೊನ್ನಿಗಿಂತಲೂ ಒಂದು ಮಕ್ಕಳು ಮಿಗಿಲೆ.
ಹಾಗಾದ್ರೆ ಕೊಡಿ ಸ್ವಾಮಿ. ಕೊಡುವುದು ಯಾರನ್ನು ಎನ್ನುವ ಪ್ರಶ್ನೆ ಬರ್ತದೆ. ಹೌದು. ಹೌದು ಸ್ವಾಮಿ, ಹ ದಂಪತಿಗಳು ಮದುವೆ ಎನ್ನುವಂತಹ ಸಂಸ್ಕಾರ ಆಗುವುದು ಹ ಕೇವಲ ಊರಿನವರಿಗೆ ಗೊತ್ತಾಗುವುದಕ್ಕೆ, ನನಗೆ ಮದುವೆ ಆಗಿದೆ ಅಂತ ಗೊತ್ತಾಗುವುದಕ್ಕೆ ಬೇಕಾಗಿ ಅಲ್ಲ. ಹ ಸತ್ಸಂತಾನವನ್ನು ಪಡೆದು ಗೃಹಸ್ಥಾಶ್ರಮ ಧರ್ಮವನ್ನು ಆಚರಿಸಿ ಹ ಪ್ರಪಂಚಕ್ಕೆ ಆದರ್ಶಪ್ರಾಯರಾಗಿ ಬದುಕುವುದಕ್ಕೆ. ಹುಟ್ಟಿದಂತಹ ಮಗನೂ ಕೂಡ ಹಾಗೆ. ಹ ಅವ ಕೇವಲ ತಂದೆ ತಾಯಿಗಳ ಕಾಮವಾಂಛೆಯನ್ನು ನಿವಾರಿಸುವುದಕ್ಕೆ ಹುಟ್ಟಿದಂತಹ ಮಗನಲ್ಲ. ಹ ಅವ ಕರ್ಮಪುತ್ರ. ತಂದೆಯ ಕ್ರಿಯಾಕರ್ಮವನ್ನು ಹಿಡಿಬೇಕಾದಂತಹ ಹೊಣೆಗಾರಿಕೆಯನ್ನು ಹೊತ್ತವ. ಹೌದು. ನನ್ನ ಜೀವನದಲ್ಲಿ ನನಗೊಂದು ಆಸೆ ಉಂಟು ಸ್ವಾಮಿ. ಏನು? ನನ್ನ ಹೆಣ ಸ್ಮಶಾನಕ್ಕೆ ನನ್ನ ಮಗನ ಹೆಗಲಲ್ಲೇ ಹೋಗಬೇಕು, ಹ ನನ್ನ ಮಗನೇ ನನ್ನ ಹೆಣಕ್ಕೆ ಬೆಂಕಿ ಕೊಡಬೇಕು ಎನ್ನುವ ಹಾಗೆ. ಆದ್ರಿಂದ ದೊಡ್ಡವನನ್ನು ಕೊಡುವುದಕ್ಕಾಗುವುದಿಲ್ಲ. ಇನ್ನಿಬ್ಬರಲ್ಲಿ ಚಿಕ್ಕವ ಇದ್ದಾರೆ, ಹ ಬೇಕಾದ್ರೆ ಕೊಂಡು ಏನಂತ ಕಿರಿಯನಿಲ್ಲಯ